ನಿಮ್ಮ ಆರ್ಥಿಕವಾಗಿ ಸಂಕಷ್ಟಕ್ಕೆ ಇನ್ನಷ್ಟು ಪಡುವಂಥ ಸಂದರ್ಭದಲ್ಲಿ ನೀವು ಈಗ ನಿನ್ನೆ ಜಿಲ್ಲಾಧಿಕಾರಿಗಳ ಹತ್ರ ರೈಟಿಂಗ್ನಲ್ಲಿ ಒಂದು ನ್ಯಾಷನಲ್ ಹೈವೇ PD ಮತ್ತು ನವಯುಕ್ತ ಸಂಸ್ಥೆ ಮುಖ್ಯಸ್ಥರು ರೈಟಿಂಗ್ನಲ್ಲಿ ದಸ್ತಖತ್ ಹಾಕಿ ಬರೆದು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಜನವರಿ ಎಂಡೊಳಗಡೆ ಮಾಡಿಸ್ಕೊಡ್ತೀನಿ, ಹಾಗೆ ಹಲವು ಟೈಮ್ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇಲ್ಲದಂಥ ಪರಿಸ್ಥಿತಿಗಳು, ಜನರು ನಮ್ಮದಂಥ ಪರಿಸ್ಥಿತಿಯನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವತ್ತೊಂದು ದಿವಸ ಸಾಂಕೇತಿಕವಾಗಿ ಈ ನವಯುಗ ಸಂಸ್ಥೆಯ ವಿರುದ್ಧ ಟೋಲ್ ಹಣವನ್ನು ಸಂಗ್ರಹ ಮಾಡಬಾರ್ದು, ಅದರ ಮುಖಾಂತರ ಜನರಿಗೆ ಮುಕ್ತವಾಗಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಈ ಎಚ್ಚರಿಕೆ ಅವರಿಗೆ ಮಾಡಿ ನಾವು ಕೊಡ್ತಾ, ಜನರಿಗೆ ಅವಕಾಶವನ್ನು ಕೊಡ್ತಾ, ಜನರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸುವಂಥ ಪ್ರಯತ್ನಗಳನ್ನು ಈ ರೀತಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತು ಅವರು ಈ ಒಂದು ದಿವಸದ ಟೋಲ್ ಸಂಗ್ರಹವನ್ನು ನಮಗೆ ಅವಕಾಶ, ನಾವೀಗ ಜನರಿಗಾಗಲೇ ಟೋಲ್ ಕೊಡದೆ ಹೋಗ್ತಾ ಇದ್ದೇವೆ. ನಾವಿಲ್ಲಿದ್ದೇವೆ, ನಾವಿಲ್ಲಿ ಕೂತ್ಕೊಳ್ತೇವೆ. ಇವತ್ತು ಯಾವುದೇ ಜನರು ಟೋಲ್ ಕೊಡಬಾರ್ದು, ಸಾಯಂಕಾಲ 6 ಗಂಟೆ ತನಕ ಅವರಿಗೆ ಮುಕ್ತವಾಗಿ ಅವಕಾಶವನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ನಮ್ಮ ಕಾರ್ಯಕರ್ತರು ಇಲ್ಲಿ ಇರ್ತೀವಿ, ಹೆಚ್ಚಿನ ಕಾರ್ಯಕರ್ತಿರ್ತೀವಿ. ಏನಾದರೂ ಮಾಹಿತಿಗಳು ಬಂದರೆ ನಾವು ನೋಡ್ತೀವಿ. ಆದರೆ ಈ ಒಂದು ದಿವಸದ ಈ ಒಂದು ಸಾಂಕೇತಿಕ ಪ್ರತಿಭಟನೆ ಶಾಂತಿಯುತವಾದ ಪ್ರತಿಭಟನೆ, ಯಾರಿಗೂ ಏನು ಅನ್ಯಾಯ ಮಾಡುವಂಥ ಪ್ರತಿಭಟನೆ ಇಲ್ಲ, ಯಾವುದೇ ಸರ್ಕಾರಿ ಸ್ವತ್ತುಗಳಿಗೆ ಹಾನಿ ಮಾಡುವಂಥ ಪ್ರತಿಭಟನೆ ಇಲ್ಲ. ಆದರೆ ಈ ಶಾಂತಿಯುತವಾದ ಪ್ರತಿಭಟನೆ ಅವರು ಇದರಿಂದ ಎಚ್ಚೆತ್ತುಕೊಂಡು ಅವರಿಗೆ ಇದರ ಬಿಸಿ ತಟ್ಟದಿದ್ದಲ್ಲಿ ಈ ತಿಂಗಳ ಅಕ್ಕೇರಿ ಒಳಗಡೆ ಅವರು ಹೇಳಿಕೊಟ್ಟಂಥ ಗಡುವನ್ನು ಮಾಡಿಕೊಡದಿಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಉಗ್ರ ಸ್ವರೂಪವಾಗಿ ಆಗ್ತದೆ. ಆವಾಗ ಆದಂಥ ಯಾವುದೇ ರೀತಿಯ ಆದಂಥ ಏನಾದರೂ ಆದರೆ ಅದಕ್ಕೆ ಅವರೇ ನವಯುಗ ಸಂಸ್ಥೆಯವರೇ ಹೊಣೆ ಆಗ್ತಾರೆ ಅಂತೇಳುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಮ್ಮ ಇಲ್ಲಿಯ ಸಂತೋಷ್ ಶೆಟ್ಟಿ ಬೋಳಿಯಾರವರಿರ್ಬೋದು, ಇಲ್ಲ ಮೋನಪ್ಪ ಭಂಡಾರಿ ಅವರು, ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳಿರ್ಬೋದು, ಇವರೆಲ್ಲ ಪ್ರತಿಭಟನೆ ಯಾಕೆ, ಈ ಪ್ರತಿಭಟನೆ ಈ ರೀತಿಯಲ್ಲಿ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜನರಿಗೆ ಅನ್ಯಾಯ ಆಗ್ತಾ ಇರುವಾಗ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಇಷ್ಟೊಂದು ದಿವಸ ಅವರನ್ನು ಒಪ್ಪಿ, ಅವರನ್ನು ನಂಬಿ ನಾವು ಸುಮ್ಮನೆ ಕೂತ್ಕೊಂಡಿದ್ದೇವೆ. ಇನ್ನು ಸುಮ್ಮನೆ ಕೂತ್ಕೊಂಡ್ರೆ ಜನರಿಗೆ ಅನ್ಯಾಯವಾದನ್ನು ಕಂಡು ನೋಡಲಿಕ್ಕಾಗಲ್ಲ. ಅದಕ್ಕಾಗಿ ಈ ರೀತಿಯ ಒಂದು ದಿವಸದ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಜನರಿಗೆ. ಇನ್ನು ಮುಂದೆ ಈ ಪ್ರತಿಭಟನೆ ಇನ್ನಷ್ಟು ಉಗ್ರ ಸ್ವರೂಪದಲ್ಲಿ ಮಾಡಿ. ಸರ್, ಇದು ಸಂಸದರ ಸೂಚನೆ ಸರ್, ಇದು ನೀವು ಮಾಧ್ಯಮದವರು ಒಳ್ಳೆ ರೀತಿಯಲ್ಲಿ ಇವತ್ತು ನಾಳೆ ತೋರಿಸಬೇಕು, ಒಳ್ಳೆ ರೀತಿಯಲ್ಲಿ ಹೈಲೈಟ್ ಮಾಡಬೇಕು. ನನ್ನದೊಂದು ಮನವಿದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸರ್, ನವಯುಗ ಸಂಸ್ಥೆಯವರು ಈಗಾಗಲೇ 62 ಕೋಟಿ ರೂಪಾಯಿ ಅವರಿಗೆ ಸಂಸದರು ತೆಗೆಸಿಕೊಟ್ಟರೂ ಕೂಡ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡಿಲ್ಲ. ಅವರು ನಾಳೆ ನಾವು ಮೊದಲಿಗೆ ನಾನು ನನ್ನ ಮನಸ್ಸಿನಲ್ಲಿ ಕೂಡ ನಿನ್ನೆ ಬಂದಿತ್ತು, ನಾವು 1 ತಿಂಗಳು ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು ಅಂತೇಳಿ. ನಾವು 1 ತಿಂಗಳು ಟೋಲ್ ಸಂಗ್ರಹ ನಿಂತರೆ ಸರ್ ನಮ್ಮ ಪರ್ಪಸ್ ಸರ್ವ್ ಆಗ್ಬೋದು, ಆದರೆ ಆ ಪಂಪ್ವೆಲ್ನ ಕೆಲಸ ಪೂರ್ಣ ಆಗುವುದಿಲ್ಲ. ಅವರಿಗೆ ಆರ್ಥಿಕ ಅಡಚಣೆ ಇದೆ ಅಂತೇಳಿ ಅವರು ಕೈ ಬಿಟ್ಟು ಕಣ್ಣೀರು ಹಾಕಿ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅವರಿಗೆ ತೊಂದರೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಅಲ್ಲ, ಅವರಿಗೆ ಬಿಸಿ ತಟ್ಟಿಸಬೇಕು. ಅದರ ಮುಖಾಂತರ ನಮ್ಮ ಕೆಲಸ ಆಗಬೇಕು. ಯಾಕಂದರೆ ಜನರು ಸಫರ್ ಆಗ್ತಾ ಇರಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಇವತ್ತೊಂದು ದಿವಸ ಈ ಟೋಲ್ ಸಂಗ್ರಹವನ್ನು ನಿಲ್ಲಿಸ್ತೇವೆ. ಇದನ್ನು ಕೂಡ ಅವರು ಒಪ್ಪಿಕೊಂಡು ಮಾಡದಿದ್ದಲ್ಲಿ ನಂತರದ ದಿನಗಳು ನಾವು ಕೂತು ಚಿಂತನೆ ಮಾಡ್ತೀವಿ. ಜನರ ಪರವಾಗಿ ನಾವು ಇದನ್ನು ಮಾಡ್ತೀವಿ. ನೋಡಿ, ಕಾನೂನು ಕ್ರಮವಾಗಿ ಕೈಗೊಂಡಿದ್ದಾರೆ. ಅವರ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ FIR ಅನ್ನು ದರ್ಜೆ ಮಾಡಲಾಗಿದೆ. ಅವರ ಮೇಲೆ ಕ್ರಿಮಿನಲ್ ಕೇಸನ್ನು ಮಾಡಿತ್ತು, FIR ಅನ್ನು ಮಾಡಲಾಗಿದೆ. ಅದರ ಮುಖಾಂತರ ಇನ್ನು ಮುಂದೆ ಕೂಡ ಈ ಕಾನೂನು ಕ್ರಮದ ರೀತಿಯಲ್ಲಿ ಕೂಡ ಅವರಿಗೆ ಬಿಚ್ಚು ತಟ್ಟುವಂಥ ಕೆಲಸ ಕಾರ್ಯಗಳಾಗ್ತದೆ. ಇನ್ನೊಂದೇನಂತ ಹೇಳಿದ್ರೆ, ಕಾನೂನು ಕ್ರಮ ನೀವು ಹೇಳಿದಾಗೆ ಈ ಹಿಂದೆ ಇವರಿಗೆ ಈ ರಸ್ತೆ ಎಗ್ರಿಮೆಂಟ್ ಮಾಡಿ ಕೊಟ್ಟಾಗ ಅದರಲ್ಲಿರುವಂಥ ಎಗ್ರಿಮೆಂಟ್ ಪ್ರಕಾರ ಸರ್ಕಾರ ಯಾವುದೇ ರೀತಿಯ ಇನ್ನಿತರ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಇಂದೆಟ್ ಎಗ್ರಿಮೆಂಟ್ 75%, 80% ಕಾಮಗಾರಿಗಳು ಪೂರ್ಣ ಆದ ನಂತರ ದೇ ಕ್ಯಾನ್ ಕಲೆಕ್ಟ್ ದ ಟೋಲ್ ಅಂತೇಳಿ ಈ ಹಿಂದೆ ಮನಮೋಹನ್ ಸಿಂಗ್ನ ಕಾಲದಲ್ಲಿ ಎಗ್ರಿಮೆಂಟ್ ಮಾಡಿದ್ದಿದೆ. ಅದನ್ನು ಈಗ ನಿಲ್ಲಿಸುವಾಗಿಲ್ಲ. ನಿಲ್ಲಿಸ್ತೇವೆ ಅಂತೇಳಿ ಆದರೆ ಕೂಡ ಕೇಂದ್ರ ಸರ್ಕಾರ ಅದರಲ್ಲಿ ಇಂಟರ್ಫಿಯರ್ ಆದರೆ ದೇ ವಿಲ್ ಗೋ ಟು ದ ಕೋರ್ಟ್. ಸೊ ಈ ರೀತಿಯ ಒಂದು ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇವತ್ತು ಆಡಳಿತ ಪಕ್ಷದಲ್ಲಿರುವಂಥ ನಮಗೆ ಬಂದಿದೆ. ಆದರೆ ಆಡಳಿತ ಪಕ್ಷದಲ್ಲಿ ನಾವು ಇದ್ರೂ ಕೂಡ ಜನರ ಕಷ್ಟವನ್ನು ನಾವು ಅರಿಬೇಕು, ಜನರ ಕಷ್ಟವನ್ನು ಸರಿಪಡಿಸಿಕೊಡ್ಬೇಕು, ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಇದರ ವಿರುದ್ಧ ಈ ರೀತಿಯ ಕೆಲಸ ಅಂತ ಹೇಳಿದ್ರೆ, ಸಂಸದರು ಕೂಡ 10 ಹಲವಾರು ಗಡುವನ್ನು ಕೊಟ್ಟು ನವಯುಗ ಸಂಸ್ಥೆಯವರು ಸಂಸದರಿಗೆ ಕೂಡ ಇವತ್ತು ಸಂಸದರ ಹೆಸರನ್ನು ಹಾಳಾಗಲಿಕ್ಕೆ ಭಾಳಷ್ಟು ದೊಡ್ಡ ಪ್ರಯತ್ನವನ್ನು ಯಾವ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಅದಕ್ಕೆ ನವಯುಗ ಸಂಸ್ಥೆಯ ಕಡೆಯಿಂದ ಅವರು ಆರ್ಥಿಕವಾಗಿ ಹಿಂದಷ್ಟು ಪಡೆದುಕೊಂಡ ಕಾರಣ ಅದು ಸಂಸದರು ಒಪ್ಪಿಕೊಳ್ಳುವಾಗಿದೆ. ಯಾರು ಕೂಡ ನವಯುಗ ಸಂಸ್ಥೆಯವರು ಅಂತ ಹೇಳ್ತಾ ಇಲ್ಲ, ಸಂಸದರನ್ನು ತೋರಿಸ್ತಾರೆ. ಏನು ಸಂಸದರು ಇಲ್ಲಿ ಬಂದು ಕನ್ಸ್ಟ್ರಕ್ಷನ್ ಕೆಲಸ ಮಾಡೋದಿಲ್ಲ. ಒಂದು ಸಂಸದರಾಗಿ ಒಂದು ಜನಪ್ರತಿನಿಧಿಗೆ ಏನು ಮಾಡ್ಬೋದು?